ಲಯನ್ಸ್ ಕ್ಲಬ್ ಅಶೋಕ್ ನಗರ ಮಂಗಳೂರು ಇದರ ವತಿಯಿಂದ ಮಂಗಳೂರಿನ ಕದ್ರಿಯಲ್ಲಿರುವ ಲಯನ್ಸ್ ಅಶೋಕ್ ಸೇವಾ ಭವನದ ಆವರಣದಲ್ಲಿ ಸರಳ ರೀತಿಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಲಯನ್ಸ್ ಕ್ಲಬ್ ಅಶೋಕ್ ನಗರದ ಅಧ್ಯಕ್ಷರಾದ ಲಯನ್ ನೇಮಿರಾಜ್ ಶೆಟ್ಟಿಯವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಇದೇ ವೇಳೆ ನಡೆದ ಸಭಾ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಾಜಿ ಸೈನಿಕ ನಿಟ್ಟಿಗುತ್ತು ಶರತ್ ಭಂಡಾರಿಯವರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ತ್ಯಾಗ ಬಲಿದಾನದ ಕುರಿತು ಮಾಹಿತಿಯನ್ನ ನೀಡಿದರು. ಫ್ಲಾಗ್ ಹಾಯಿಸ್ಟಿಂಗ್ ಅಂಡ್ ಅನ್ಫರ್ಲಿಂಗ್ 26th ಗೆ ಓನ್ಲಿ ಅನ್ಫರ್ಲಿಂಗ್. ವಾಟ್ ಈಸ್ ದ ಡಿಫರೆನ್ಸ್? ವ್ಯತ್ಯಾಸ ಏನು? 15 ಆಗಸ್ಟ್ಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದ ಕಾರಣ 15 ಆಗಸ್ಟ್ಗೆ ನಾವು ಫ್ಲ್ಯಾಗನ್ನು ಇಲ್ಲಿ ಇಡಬೇಕು, ಫೋಲ್ಡೆಡು, ಅದನ್ನು ಹಾಯಿಸ್ಟ್ ಮಾಡಿ ಮತ್ತೆ ಅನ್ಫರ್ಲ್ ಮಾಡಬೇಕು. ಇಟ್ ಶೋಸ್ ವಿ ಹ್ಯಾವ್ ಅಟೈನ್ಡ್ ಅವರ್ ಇಂಡಿಪೆಂಡೆನ್ಸ್. 26 ಜನವರಿಗೆ ರಿಪಬ್ಲಿಕ್ ಡೇ. ಆ ದಿವಸ ನಮಗೆ ಆಲ್ರೆಡಿ ಸ್ವಾತಂತ್ರ್ಯ ಸಿಕ್ಕಿ ಆಗಿದೆ. ಆದ ಕಾರಣ ನಮ್ಮ ಧ್ವಜಲ್ಲಿ ಮೇಲೇನೇ ಇರಬೇಕು, ಮಡಚಿ. ಯು ಜಸ್ಟ್ ಅನ್ಫರ್ಲ್ ದಿಮ್. ದಟ್ ದ ಡಿಫರೆನ್ಸ್. ಇದನ್ನು ನೀವು ಎಲ್ಲಿ ನೋಡ್ತೀರಿ? ರಾಷ್ಟ್ರಪತಿ ಡೆಲ್ಲಿಯಲ್ಲಿ. ಇವತ್ತು ಪ್ರೈಮ್ ಮಿನಿಸ್ಟರ್ ಹ್ಯಾಸ್ hoisted the flag and unfurled it 15th August. 15th August 1947 ನಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರಲಿಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದದ್ದು 50ನೇ ದಶಕದಲ್ಲಿ, January 26 when ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್. ಆಮೇಲೆ ಪ್ರೆಸಿಡೆಂಟ್ ಬಂದದ್ದು. ಸೊ ಆದ ಕಾರಣ 26 ಜನವರಿಗೆ ರಿಪಬ್ಲಿಕ್ ಡೇಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫ್ಲ್ಯಾಗ್ ಅನ್ಫರ್ಲ್ ಮಾಡೋದು, ಹಾಯಿಸ್ಟ್ ಅಲ್ಲ, ಅನ್ಫರ್ಲ್ ಮಾಡೋದು. whereas on 15th August ಪ್ರೈಮ್ ಮಿನಿಸ್ಟರ್ hoist the flag and unfurls in Red Fort. ಬಳಿಕ ನಿಟ್ಟಿಗುತ್ತು ಶರತ್ ಭಂಡಾರಿ ಅವರನ್ನ ಲಯನ್ಸ್ ಕ್ಲಬ್ ಅಶೋಕ್ ನಗರ ಮಂಗಳೂರು ಇದರ ವತಿಯಿಂದ ಗೌರವಿಸಲಾಯಿತು. ಇದೇ ವೇಳೆ ಲಯನ್ಸ್ ಕ್ಲಬ್ ಅಶೋಕ್ ನಗರ ಮಂಗಳೂರು ಮತ್ತು ಡಾಕ್ಟರ್ ಎನ್ಎಸ್ಎಂ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಗಿಡ ನೆಡುವ ಮೂಲಕ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಶೋಕ್ ನಗರ ಮಂಗಳೂರು ಇದರ ಸೆಕ್ರೆಟರಿ ಲಯನ್ ಚರಣ್ ಆಳ್ವ, ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ನವೀನ್ ಶೆಟ್ಟಿ ಸೇರಿದಂತೆ ಕ್ಲಬ್ನ ಶೇಖರ್ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್, ಮಂಗಳೂರು.